ಮಾಳವಿಕಾ, ನಮ್ಮ ಡಿವೋರ್ಸ್ ಕೇಸ್ ಜಡ್ಜ್ಮೆಂಟ್ ಇದೆಯಲ್ಲ, ಅದಕ್ಕೆ 4 ದಿನ ಟೈಮ್ ಬೇಕಾಗಿತ್ತು. ಟೈಮ್ ಯಾಕೆ? ಪರಿಸ್ಥಿತಿಗಳು ಬದಲಾಗಿವೆ. ಪರಿಸ್ಥಿತಿನ? ಏನ್ ಪರಿಸ್ಥಿತಿ? ಶರ್ಮಿಳಾ ನಾನು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಅವಳು ದೇಶನ ಬಿಟ್ಟು ದೂರ ಹೋಗ್ತಾ ಇದ್ದಾಳೆ, ಮತ್ತೆ ಬರಲ್ವಂತೆ. ಅದಕ್ಕೆ ಯಾಕೆ ಮಾಡ್ಬೇಕಾ? ಮಾತಾಡ್ತಾ ಇಲ್ಲ. ಯಾಕೆ ನಗ್ತಾ ಇದೀಯಾ? ಯಾವುದೋ ಕವಿ ಬರೆದಿದ್ದ ಕವನದ ನೆನಪಾಯ್ತು. ಸೂರ್ಯಕಾಂತಿ ಹೂವಿನ ಬಗ್ಗೆ. ಅಕಸ್ಮಾತ್ ಆಕಾಶದಲ್ಲಿ 2 ಸೂರ್ಯ ಹುಟ್ಟಿದ್ರೆ ನೀನೇನು ಮಾಡ್ತಾ ಇದ್ದೆ ಸೂರ್ಯಕಾಂತಿ ಹೂವೆ? ಯಾವ ಸೂರ್ಯನ ಕಡೆ ತಿರುಗ್ತಾ ಇದ್ದೆ ಅನ್ನೋ ಅರ್ಥದಲ್ಲಿತ್ತು. 2 ಸೂರ್ಯ ಅಂತ ಭ್ರಮಿಸಿದ್ದೆ, ಆದರೆ ಇದ್ದಿದ್ದು ಒಂದೇ ಸೂರ್ಯ, ನೀನು. ನಾನು ಸೂರ್ಯ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮಲ್ಲಿ ದ್ವಂದ್ವ ಕಡಿಮೆ ಆಗಿದೆ. ನಿನಗೆ ಸಂತೋಷ ಆಗಲಿಲ್ಲ ಮಾಡಬೇಕಾ? ಐ ಆಮ್ ವೆರಿ ಹ್ಯಾಪಿ ಕೃಷ್ಣ, ಹ್ಯಾಪಿ ಫಾರ್ ಯು. ನಾನು ಎಲ್ಲ ಥರದ ಒತ್ತಡಗಳು ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಆದರೆ ಅವುಗಳಿಂದ ಬಿಡುಗಡೆ ಆಯಿತು ಅನ್ನಿಸ್ತಾ ಇದೆ. ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಕೃಷ್ಣ. ಜೀವನು ವಾಸಮ್ಮ ಹತ್ರ ಕೆಲಸ ಬಿಟ್ಬಿಟ್ಟೆ. ಈಗ ಋಣ ಒತ್ತಡ ಯಾವುದೂ ಇಲ್ಲ ನನಗೆ. ನಾನು ನಿನಗೆ 100 ಥರದ ಹಿಂಸೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಿನಗೆ ಮುಖ ತೋರ್ಸೋಕ್ಕೂ ನನಗೆ ನಾಚಿಕೆ ಆಗ್ತಾ ಇತ್ತು. ನಿನ್ನ ಹತ್ರ ಮಾತಾಡಿದ ಮೇಲೆ ಸ್ವಲ್ಪ ಧೈರ್ಯ ಬಂತು. ಯಾವುದಕ್ಕೆ ಧೈರ್ಯ ಬಂದಿದ್ದು? ಎಲ್ಲದನ್ನು ಮಾತನ್ನ ಹೇಳಬೇಕಾ? ನಾನು ಇಷ್ಟು ದಿವಸ ಬಿಹೇವ್ ಮಾಡಿದ ರೀತಿಗೆ ಕ್ಷಮಿಸು ಅಂತ ಬಾಯ್ಬಿಟ್ಟು ಕೇಳಬೇಕಾ? ಕೇಳಬೇಕು ಅಂದರೆ ಕೇಳ್ತೀನಿ. ಇವೆಲ್ಲ ತುಂಬ ಅನ್ಯಾಚುರಲ್ ಅನ್ಸುತ್ತೆ. ಕ್ಷಮೆ ಕೇಳೋಕೆ ನೀವು ತಪ್ಪು ಮಾಡಿರೋ ಪಾಪಿನೂ ಅಲ್ಲ, ಕ್ಷಮಿಸೋಕೆ ನಾನು ತಪ್ಪೇ ಮಾಡದೇ ಇರೋ ದೇವತೆನೂ ಅಲ್ಲ. ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಾಕೊಂಡು ನೀವು ತಪ್ಪು ಮಾಡಿದ್ದೀರಿ, ನಾನು ತಪ್ಪು ಮಾಡಿದ್ದೀನಿ. ಈ ವಿಚಾರಕ್ಕಾಗಿ ನಾನು ಖಂಡಿತ ನೊಂದಿಲ್ಲ ಕೃಷ್ಣ. ತುಂಬ ಥ್ಯಾಂಕ್ಸ್ ಮಾಡಬೇಕಾ? ಸಾಯಂಕಾಲ ಸಾಮಾನಲ್ಲಿ ಪ್ಯಾಕ್ ಮಾಡ್ಕೊಂಬಿಡು, ಒಟ್ಟಿಗೆ ಮನೆಗೆ ಹೋಗ್ಬಿಡೋಣ. ನಿಮ್ಮನೆಗೆ ನಾನು ಬಂದ್ಬಿಡೋದಾ? ಇನ್ನು ಮುಂದೆ ಅದು ನನ್ನ ಮನೆ ಎಲ್ಲ ಮಾಡಬೇಕಾ? ನಿನ್ನ ಮನೆ, ನಮ್ಮ ಮನೆ. ಎಲ್ಲ ಕಹಿ ನೆನಪುಗಳನ್ನು ಮರೆತು ಅರ್ಥಪೂರ್ಣವಾಗಿ ಒಟ್ಟಿಗೆ ಗಂಡ ಹೆಂಡತಿಯಾಗಿ ಬದುಕೋದು ಎಷ್ಟು ಸುಂದರವಾಗಿರುತ್ತೆ ಅಲ್ಲ? ಖಂಡಿತ. ನನ್ನ ಕನಸಿನ ದಾಂಪತ್ಯನೂ ಅದೇ, ಅರ್ಥಪೂರ್ಣವಾಗಿ ಒಟ್ಟಿಗೆ ಬದುಕೋದು. ಥ್ಯಾಂಕ್ಸ್ ಮಾಡಬೇಕಾ? ಥ್ಯಾಂಕ್ ಯು ವೆರಿ ಮಚ್. ಸಂಜೆ ಬರ್ತೀನಿ, ಒಟ್ಟಿಗೆ ಮನೆಗೆ ಹೋಗೋಣ. ಆದರೆ ಕೃಷ್ಣ, ನನಗೆ ಗೊತ್ತು, ಇನ್ನೂ ಸಂತೋಷದ ವಿಚಾರ ಹೇಳೋದು ಮರ್ತ್ಬಿಟ್ಟಿದ್ದೆ. ನಾವಿಬ್ಬರು ಸುಖವಾಗಿರಲಿ ಅಂತ ಅಮ್ಮ ಸ್ಟೇಟ್ಸ್ ಹೋಗ್ಬಿಟ್ಟು ನಮ್ಮಕ್ಕ ಶರವಣಿ ಇದ್ದಾಳಲ್ಲ, ಅವಳ ಜೊತೆ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾಡಿದ್ದು ಸ್ಟೇಟ್ಸ್ ಹೋಗ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ನಿನಗೇನು ಕಷ್ಟ ಇರೋದಿಲ್ಲ. ನನ್ನನ್ನು ಎಷ್ಟು ಚೀಪ್ ಮಾಡಿಬಿಟ್ಟಿ ಕೃಷ್ಣ. ನಿಮ್ಮ ತಾಯಿ ಆ ಮನೇಲಿದ್ರೆ ನನಗೆ ಸುಖ ಇರೋದಿಲ್ವಾ? ಆವತ್ತು ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಇವತ್ತು ಅರ್ಥ ಮಾಡ್ಕೋತಾ ಇಲ್ಲ. ಅಮ್ಮ ನಿನಗೆ ಕಷ್ಟ ಕೊಡ್ತಾ ಇದ್ಲಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಖಂಡಿತ ಇಲ್ಲ. ನಿಮ್ಮ ತಾಯಿಗೂ ಅವ್ರ ಇಷ್ಟಗಳು, ಅವ್ರ ನಂಬಿಕೆಗಳಿರುತ್ತೆ. ತನ್ನ ಮಗ ತನ್ನ ಮಾತು ಕೇಳಬೇಕು ಅಂತ ಇರುತ್ತೆ. ಸೊಸೆಯಿಂದ ಮನೆ ಬಿಸ್ನೆಸ್ಗೆ ತೊಂದರೆ ಆದಾಗ ಅವ್ರಿಗೂ ಅಸಹನೆ ಆಗುತ್ತೆ. ಅವ್ರು ಮಾಡಿದ್ರಲ್ಲೂ ನ್ಯಾಯ ಇದೆ ಅಲ್ವಾ? ಅವ್ರು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ.
ಯಾವುದೇ ತಾಯಿ ಆ ಪರಿಸ್ಥಿತಿಲಿ ಇದ್ದಿದ್ರು ಹಾಗೆ ವರ್ತಿಸ್ತಾ ಇದ್ರು. ಅಂದರೆ ಅಮ್ಮನ ಇಲ್ಲೇ ನಮ್ಮ ಜೊತೆ ಇರು ಅಂತ ಹೇಳ? ಅವ್ರಿಗೆಲ್ಲಿ ಸುಖ ಅನ್ಸುತ್ತೋ ಅಲ್ಲೇ ಇರಲಿ, ಬೇಕಾದರೆ ಇಲ್ಲೇ ಇರಿಸ್ಕೊಳ್ಳಿ. ಅಂದರೆ ಅಮ್ಮ ಇದ್ರು ವಾಪಸ್ ಬರ್ತೀಯಾ? ಇಲ್ಲ ಕೃಷ್ಣ, ನಾನು ವಾಪಸ್ ಬರ್ತಾ ಇಲ್ಲ. ವಾಪಸ್ ಬರ್ತಾ ಇಲ್ಲ? ಶರ್ಮಣ್ಣ ನಾನು ಮದುವೆ ಆಗದಿರೋದು ಸಂತೋಷ ಅಂತ ಹೇಳಿದೆ. ಹಾಗೆಲ್ಲ ಹೇಳಿದೆ. ನಿಮಗೆ ದ್ವಂದ್ವಗಳು ಕಡಿಮೆ ಆಗಿದೆ, ಪರಿಸ್ಥಿತಿಗಳ ಒತ್ತಡಗಳಿಂದ ಬಿಡುಗಡೆ ಆಗಿದೆ, ಅದಕ್ಕೆ ನನಗೆ ಸಂತೋಷ ಆಗಿದೆ ಅಂತ ಹೇಳಿದೆ ಅಷ್ಟೇ. ಅಲ್ಲ ಮಾಡಬೇಕಾ? ಈಗೆಲ್ಲ ಅಡ್ಡಿಗಳು ಹೋಯ್ತಲ್ಲ. ಶಿವಮಣ್ಣನ ಮದುವೆ ಆಗ್ತಾ ಇಲ್ಲ, ವಾಸಮ್ಮ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಅಮ್ಮ ನಮಗೆ ತೊಂದರೆ ಆಗದೆ ಇರಲಿ ಅಂತ ಅಕ್ಕನ ಮನೆಗೆ ಹೋಗ್ತಾ ಇದ್ದಾರೆ. ನೀನು ದೂರ ಆಗುವಾಗಿದ್ದ ಸ್ಥಿತಿಗಳು ಈಗ ಬದಲಾವಣೆ ಆಗಿದ್ದಿಲ್ಲ ಮಾಡಬೇಕಾ? ಆ ಪರಿಸ್ಥಿತಿಗಳಿಗೆ ಅಲ್ಲವೇ ಅಲ್ಲ ನಾನು ದೂರ ಆಗಿದ್ದು. ನಾನು ದೂರ ಆಗೋಕ್ಕಿದ್ದ ಕಷ್ಟ ಹಾಗೇ ಇದೆ. ಆ ಕಷ್ಟ ಯಾವುದು ಗೊತ್ತಾ? ಅವ್ರು ಯಾರು ಅಲ್ಲ, ನೀವು. ನಾನಾ? ಏನು ಹೇಳ್ತಾ ಇದೀಯಾ? ನನಗೆಲ್ಲ ಒಗಟ್ ಥರ ಕಾಣ್ತಾ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಎಲ್ಲ ಒಗಟುಗಳು ಬಗೆಹರಿಯುತ್ತೆ. ನನ್ನ ಮೇಲೆ ಕೊಲೆ ಆಪಾದನೆ ಬಂದಿದ್ದಾಗ ನೀವು ಯಾಕೆ ನನ್ನನ್ನು ನೋಡೋಕೆ ಬರಲಿಲ್ಲ? ನೀನು ನೋಡಬೇಕು, ಸಮಾಧಾನ ಮಾಡಬೇಕು ಅಂತ ಸಾವಿರ ಸರಿ ಅನಿಸ್ತಾ ಇತ್ತು. ಆದರೆ ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನನಗೆ ಸಮಾಧಾನ ಮಾಡಬೇಕು ಅಂತಲ್ಲ, ನಾನು ಸಮಾಧಾನವಾಗೇ ಇದ್ದೆ. ವಿಚಾರ ಅದಲ್ಲ. ಏನದು ಒತ್ತಡ? ವಾಸಮ್ಮ ಹತ್ರ ನಾನು ಕೆಲ್ಸಕ್ಕಿದ್ನಲ್ಲ, ಅವರಿಗೆ ನಾನು ನೋಡೋದು ಇಷ್ಟ ಆಗ್ತಿರ್ಲಿಲ್ಲ. ಅವ್ರ ಹತ್ರ 50 ಲಕ್ಷ ಸಾಲ ಮಾಡಿದ್ದೆ. ಒಂಥರ ಜೀತಕ್ಕೆ ಬಿದ್ಬಿಟ್ಟಿದ್ದೆ. ಸಾವಿರ ಹೆಸರು ಎನಿಸ್ತಾ ಇತ್ತು ನಾನು ಮಾಡ್ತಾ ಇರೋ ತಪ್ಪು ಅಂತ. ಒಳಗೆ ಒಳ್ಳೇದು ಅಂತ ಅನ್ಸಿದ್ದನ್ನ ಈಚೆ ಮಾಡೋಕ್ಕಾಗ್ತಿರ್ಲಿಲ್ಲ. 50 ಲಕ್ಷ ಸಾಲ ಜೀವನದ ಪ್ರಶ್ನೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದೆ ಅಷ್ಟೇ. ಅದನ್ನೇ ನಾನು ಹೇಳ್ತಿರೋದು. ನಾನು ತುಂಬಾ ಇಷ್ಟಪಟ್ಟಿದ್ದು ಒಬ್ಬ ಮನುಷ್ಯ ಇದ್ದ. ಏನು? ಕೇಳಿಸ್ಕೊಳ್ಳಿ, ಒಬ್ಬ ಇದ್ದ. ಅವನು ನನಗೆ ಯಾಕೆ ಇಷ್ಟ ಆಗಿದ್ದ ಗೊತ್ತಾ? ನಮ್ಮ ಮನಸ್ಸಿಗೆ ಅನ್ಸಿದ ಸತ್ಯದ ಥರಾನೇ, ಮನಸ್ಸಿನ ಆದರ್ಶದ ಥರಾನೇ ನಾವು ಬದುಕಬೇಕು. ವ್ಯವಹಾರಕ್ಕೋಸ್ಕರ ಈಚೆ ಒಂದು ಬದುಕು, ಒಳಗೊಂದು ಬದುಕನ್ನು ಬದುಕಬಾರ್ದು ಅಂತ ನನಗೆ ಮನುಷ್ಯನ ಘನತೆ ಬಗ್ಗೆ ಪಾಠ ಹೇಳ್ಕೊಟ್ಟಿದ್ದ ನನ್ನ ಗುರು. ನನ್ನ ಬಾಳ ಸಂಗಾತಿ ಇಂಥವನೇ ಆಗಿರಬೇಕು ಅಂತ ನಾನು ಅವನನ್ನು ತುಂಬ ಪ್ರೀತಿಸಿದೆ. ಯಾರದು? ನೀವೇ ಕೃಷ್ಣ. ಆಗಿನ ನೀವು, ಈಗಿನ ನೀವಲ್ಲ. ನೀವಾಗ ಹಾಗಿದ್ದಕ್ಕೆ ಅಲ್ವಾ ನಮ್ಮಿಬ್ರು ಮದುವೆ ಆಗೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಕೃಷ್ಣ ಪ್ರಸಾದ್ ಸತ್ತೋದ್ರು. ಈಗ ಬದುಕಿರೋದು ಯಾರು ಗೊತ್ತಾ? ದುಡ್ಡುಗೋಸ್ಕರ, ಇನ್ನೊಬ್ರು ಒತ್ತಡಕ್ಕೋಸ್ಕರ ತನ್ನ ಒಳಗಿನ ಸತ್ಯನ, ಆದರ್ಶನ ಕೊಂದುಕೊಳ್ಳೋ ಕೃಷ್ಣ ಪ್ರಸಾದ್. ಈ ಕೃಷ್ಣ ಪ್ರಸಾದ್ನ ನನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಕ್ಷಮಿಸಿ.
ಮಾಳವಿಕ, ನಾನು ಅಸಹಾಯಕನಾಗಿದ್ದಂತೆ ಹೇಳಿದೆ ಅಲ್ವಾ? ಅಸಹಾಯಕತೆಗೋಸ್ಕರ ಸತ್ಯನ ಬಲಿ ಕೊಡೋ ಮನುಷ್ಯ. ನಾನು ತಿದ್ಕೊಳ್ತೀನಿ ಮಾಳವಿಕ. ನಾನು ಯೋಗ್ಯವಾದ ಗಂಡನೇ ಅಲ್ವಾ? ನಿಮ್ಮಷ್ಟು ಒಳ್ಳೆ ಮನುಷ್ಯ ಸಿಕ್ಕೋಕ್ ಸಾಧ್ಯನೇ ಇಲ್ಲ. ಮತ್ತೆ ಯಾಕೆ? ಆಳವಾದ ಸಂಬಂಧಗಳಲ್ಲಿ ಒಂದು ಸರ್ತಿ ಕರಡಿ ಒಡೆದೋಯ್ತು, ಅಂದಮೇಲೆ ಮುಗ್ದೋಯ್ತು. ಮತ್ತೆ ಸೇರ್ಸೋಕ್ ಸಾಧ್ಯನೇ ಇಲ್ಲ. ವಿಕಾರವಾದ ಮುಖಗಳು ಕಾಣುತ್ತೆ. ಕನ್ನಡಿಲಿ ಆ ಥರ ಕಾಣುತ್ತೆ ಮಾಳವಿಕ, ಆದರೆ ಆಚೆ ಬೇರೆ ಥರನೇ ಇರುತ್ತೆ. ಆದ್ರೆ ಕೃಷ್ಣ, ಕನ್ನಡಿ ಒಡೆಯೋವರೆಗೂನೆ ಬಿಂಬ ಪ್ರತಿಬಿಂಬ ಎಲ್ಲ. ಕನ್ನಡಿ ಒಡೆದ ಮೇಲೆ ಆ ಚೂರುಗಳಲ್ಲಿ ಕಾಣೋ ವಿಕಾರವಾದ ಮುಖಾನೇ ಸತ್ಯ, ಈಚೆ ಕಾಣೋ ಸುಂದರವಾದ ಮುಖಾನೇ ಭ್ರಮೆ. ನೀವು ಒಳ್ಳೆಯವರು, ಒಳ್ಳೆ ಸ್ನೇಹಿತರಾಗಿದ್ದು ಬಿಡೋಣ, ಬಾಳ ಸಂಗಾತಿಗಳಾಗಿ ಖಂಡಿತ ಅಲ್ಲ. ಇದೇ ನಿನ್ನ ಕಡೆ ಮಾತಾ? ಹೌದು ಕೃಷ್ಣ. ನೀನು ಇನ್ನೇನಾದ್ರೂ ಇಷ್ಟಪಟ್ಟಿದ್ಯಾ ಮಾಡಬೇಕಾ? ಆ ಮಟ್ಟಕ್ಕಿಂತ ಮೇಲ್ ಯೋಚನೆ ಮಾಡೋಕ್ ಸಾಧ್ಯನೇ ಇಲ್ವಾ ಕೃಷ್ಣ? ನಾನು ಆ ಥರದ ಹೆಂಗಸೆ ಅಲ್ಲ. ನನಗೆ ಬಾಳ ಸಂಗಾತಿ ಬೇಕೇ ಬೇಕು ಅಂತ ಅನ್ಸಿದ್ರೆ ಅದು ನೀವೇ. ಆದ್ರೆ ನನಗೆ ಹಾಗೆ ಅನ್ಸೋದೇ ಇಲ್ವಲ್ಲ. ಮಾಳವಿಕಾ, ನಾನು ಒಂಟಿಯಾಗಿ ಹೇಗೆ ಬದುಕಲಿ ಹೇಳು? ನಾನು ಬದುಕಲ್ವಾ? ಅವಶ್ಯಕತೆ ಇಲ್ಲದೆ ಹಿಂಸೆ ಒಪ್ಕೊಳ್ತಾ ಇದೀಯಾ? ಇಡೀ ಜೀವನನ, ದೀರ್ಘವಾದ ಜೀವನ ನೀನು ಒಂಟಿತನದ ಕಷ್ಟದಲ್ಲಿ ಹಿಂಸೆಲಿ ಯಾಕೆ ಕಳಿಬೇಕು ಮಾಳವಿಕಾ? ಹಿಂದೆ ಋಷಿಗಳು ಮನೆ ಸುಖನ ಬಿಟ್ಟು ಹಿಮಾಲಯದ ಕಷ್ಟಕ್ಕೆ ಹಿಂಸೆಗೆ ಯಾಕೆ ತಪಸ್ಸಿಗೆ ಹೋಗ್ತಾ ಇದ್ರು? ಸುಖ ಸ್ವಾರ್ಥನ ಬಿಟ್ಟ ಮೇಲೆ ಸತ್ಯ ಸ್ಪಷ್ಟವಾಗುತ್ತೆ. ಸಂತೋಷ ಅನ್ನೋದು ಆನಂದ ಆಗುತ್ತೆ. ನನ್ನ ಸಂಸಾರ ಅನ್ನೋ ಕಲ್ಪನೆ ಬಿಟ್ಟ ಮೇಲೆ ಅಸಹಾಯಕ ಹೆಣ್ಣು ಮಕ್ಕಳು, ನೊಂದೋರು ಎಲ್ಲರೂ ನನ್ನೋರು ಅನ್ಸೋಕೆ ಶುರುವಾಗಿದ್ದಾರೆ. ನಾನೀಗ ಒಂಟಿ ಅಲ್ವೇ ಅಲ್ಲ ಕೃಷ್ಣ. ನಾನು ನಿನ್ನಷ್ಟು ದೊಡ್ಡವನಲ್ಲ ಮಾಳವಿಕಾ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನನಗೆ ಸಾಮಾನ್ಯರ ತರಹ ಸುಖ ಅನ್ನೋ ಸುಖ ಅಷ್ಟೇ, ದುಃಖ ಅನ್ನೋ ದುಃಖ ಅಷ್ಟೇ. ನಾನು ಅಮ್ಮ ಇಲ್ದೆ, ನೀನಿಲ್ದೆ, ಮಗು ಇಲ್ದೆ ಒಂಟಿಯಾಗಿ ಯಾಕೆ ಬದುಕಿ ಹೇಳು ಮಾಡಬೇಕಾ? ಕೋಟರ್ ಮಗುನ ನಿಂಗೆ ಕೊಡ್ತಾರಂತೆ. ಅದಕ್ಕೆ ನಾನು ಪರೀಕ್ಷಿತ್ನ ನಿಮಗೆ ಬಿಟ್ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ವಾಪಸ್ ಕೇಳಲ್ಲ. ಒಂಟಿತನ ಸಹಿಸ್ಕೊಳ್ಳೋದು ನನಗಿಂತ ನಿಮಗೆ ಕಷ್ಟ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಮತ್ತೆ ನೀನು ಹೇಳಿದ್ನಲ್ಲ, ಪ್ರಪಂಚದಲ್ಲಿ ನನಗೆ ಕೋಟಿ ಕೋಟಿ ಬಂಧುಗಳಿದ್ದಾರೆ ಅಂತ. ಈ ಬದುಕಲ್ಲಿ ನಾನು ನಿನ್ನ ಮತ್ತೆ ನೋಡೋಕ್ಕಾಗಲ್ವಾ? ಯಾಕೆ ನೋಡೋಕ್ಕಾಗಲ್ಲ? ಒಟ್ಟಿಗೆ ಪ್ರಯಾಣ ಮಾಡೋಣ ಕೃಷ್ಣ. ಆದರೆ ರೈಲಿಲ್ಲದೆ ಈ ರೈಲಿನ ಹಳಿಗಳ ಥರ ಯಾವತ್ತೂ ಸಮಾನಾಂತರವಾಗಿ ಮುಟ್ಕೊಳ್ಳದೆ, ನಾನೇ ಬೇರೆ, ನೀವೇ ಬೇರೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು, ಯಾವ ಬೃಂದಾವನವು
ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈ ಬೆರಳಿಗೆ ಒಂದು ಉಂಗುರ ತೊಡಿಸಿದ್ನಲ್ಲ, ಎಲ್ಲಿದೆ? ಯಾಕೆ ಸುಮ್ಮನಿದೆಯಾ? ಹೇಳು, ಎಲ್ಲಿದೆ? ಬೀರೂರಲ್ಲಿದೆ. ಅದು ಬರೀ ಉಂಗುರ ಅಲ್ಲ, ನನ್ನ ಪ್ರೀತಿ ಸಂಕೇತ. ಯಾವತ್ತೂ ಅದನ್ನು ನಿನ್ನಿಂದ ದೂರ ಮಾಡಬೇಡ ಅಂತ ತುಂಬ ವಿಶ್ವಾಸದಿಂದ ಕೊಟ್ಟಿದ್ನಲ್ಲ ಕಲ್ಯಾಣಿ. ಮತ್ತೆ ಯಾಕೆ ಹಾಕೊಂಡಿಲ್ಲ? ನನ್ನನ್ನು, ನನ್ನ ಪ್ರೀತಿನ ನಿನ್ನಿಂದ ದೂರ ಮಾಡಿ ಬೀರಲ್ಲಿ ಬಾಗಿಲು ಹಾಕಿ ಮುಚ್ಚಿಟ್ಟಿದೆಯಲ್ಲ, ನನಗೆ ನೋವಾಗಲ್ವಾ? ಅದು ಹಾಗಲ್ಲ ಮಧು. ಮತ್ತೆ ಹೇಗೆ? ನನಗೂ ಮನಸ್ಸಿದೆ ಕಲ್ಯಾಣಿ, ಹರ್ಟ್ ಆಗುತ್ತೆ, ಸೂಕ್ಷ್ಮಗಳು ಚುಚ್ಚುತ್ತೆ ನನ್ನನ್ನು. ಆ ಉಂಗುರದ ಹಿಂದೆ ಒಂದು ಭಾವ ಇತ್ತು. ನೀನು ಅದನ್ನು ತೆಗೆದಿಟ್ಟಿರೋದ್ರ ಹಿಂದೆನೂ ಒಂದು ಭಾವ ಇದೆ. ಉಂಗುರದ ಹಿಂದಿದ್ದ ಭಾವ ನನಗೆ ಗೊತ್ತು, ಅದನ್ನು ತೆಗೆದಿಟ್ಟಿರೋದ್ರ ಹಿಂದಿನ ಭಾವ ನನಗೆ ಅರ್ಥ ಆಗ್ತಿಲ್ಲ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ.